ಹೊನ್ನಾವರದ ಯುವಕ ಪರೇಶ್ ಮೇಸ್ತಾ ಹತ್ಯೆಯ ವಿರುದ್ಧ ನಡೆದ ಪ್ರತಿಭಟನೆ ಮತ್ತು ಗಲಭೆ ಹಿನ್ನೆಲೆಯಲ್ಲಿ ಬುಧವಾರ ಕೂಡ ಬಂದ್ ಕರೆ ಎಂಬ ವದಂತಿಯ ಕಾರಣ ಭಟ್ಕಳ ತಾಲೂಕಿನಾದ್ಯಂತ ಪೊಲೀಸ್ ಸರ್ಪಗಾವಲು ಒದಗಿಸಲಾಗಿತ್ತು. ಹೊನ್ನಾವರದ ಯುವಕ ಪರೇಶ್ ಮೇಸ್ತಾ ಹತ್ಯೆಯ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡವೇ ಉದ್ವಿಗ್ನಗೊಂಡಿತ್ತು. ಬುಧವಾರದಂದು ಭಟ್ಕಳ ಹಾಗೂ ಮುರುಡೇಶ್ವರದಲ್ಲಿ ಬಂದ್ಗೆ ಕರೆ ನೀಡಲಾಗುವುದು ಎಂಬ ಗಾಳಿ ಸುದ್ದಿಯಿಂದ ಭಟ್ಕಳ ತಾಲೂಕಿನಾದ್ಯಂತ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಿರಾಲಿ ವ್ಯಾಪಾರಸ್ಥ ವೆಂಕಟೇಶ್ ನಾಯ್ಕ್, ಶಿರಾಲಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿರುವುದಿಲ್ಲ, ಯಾವುದೇ ಆತಂಕಗಳಿಲ್ಲ. ಜನರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರುತ್ತಿದ್ದಾರೆ, ಪೊಲೀಸರು ಕಟ್ಟೆಚ್ಚರವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪೊಲೀಸರು ಜಾಸ್ತಿ ಇದ್ದಾರೆ, ಮತ್ತೆ ವ್ಯಾಪಾರ ಮಾಮೂಲಿ, ಏನು ಹೇಳುವಷ್ಟೇನಿಲ್ಲ, ಅಡ್ಡಿಲ್ಲ, ವ್ಯಾಪಾರ ಸಾಧಾರಣ ಉಂಟು, ಮತ್ತೆ ನಾರ್ಮಲ್, ಮತ್ತೇನು ತೊಂದರೆ ಇಲ್ಲ. ಇನ್ನು ಈ ಕುರಿತು ಪಶ್ಚಿಮ ವಲಯ ಐಜಿಪಿ ಹೇಮಂತ್ ನಿಂಬಾಳ್ಕರ್ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಬಂದ್ ಕರೆಗಳಿಗೆ ಜನರು ಕಿವಿಗೊಡದಂತೆ ತಿಳಿಸಿದ್ದಾರೆ. ಯಾರೋ ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತಿದ್ದು, ಅಂಥವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇರತಕ್ಕಂಥ ಈ ಕರೆಗಳು ಆಗಲಿ, ಇಂಥ ಈ ಕಡೆ ಇದು ಆಗ್ತಾ ಇದೆ, ಆ ಕಡೆ ಇದು ಆಗ್ತಾ ಇದೆ, ಇಂಥ ಸುಳ್ಳು ವದಂತಿಗಳು ಆಗಲಿ, ಇದಕ್ಕೆ ಕಿವಿ ಕೊಡದೆ ಜನ, ಜಿಲ್ಲಾಡಳಿತ ಏನು ಹೇಳ್ತಾ ಇದೆ ಇದರ ಬಗ್ಗೆ, ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಆಗಲಿ, ಜಿಲ್ಲಾ ಆಡಳಿತ, ಜಿಲ್ಲಾ ಪ್ರಶಾಸನ ಆಗಲಿ, ಇವರು ಏನು ಹೇಳ್ತಾ ಇದ್ದಾರೆ ಇದಕ್ಕೆ ಕಡೆ ಗಮನ ಕೊಟ್ಟು ಇದರ ಬಗ್ಗೆ ವಿಚಾರ ಮಾಡಬೇಕು. ಸುಮ್ಮನೆ 4 ಜನ ಸೋಷಿಯಲ್ ಮೀಡಿಯಾ ಗ್ರೂಪ್ ಆಗಲಿ, ವಾಟ್ಸಪ್ ಗ್ರೂಪ್ ಆಗಲಿ, ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದ್ ಮಾಡೋಣ, ಅವತ್ತು ಅಲ್ಲಿ ಬಂದ್ ಮಾಡೋಣ, ಅದಕ್ಕೆ ನಂಬೇಡ್ರಿ. ಯಾರ್ಯಾರು ಈ ಥರ ಸುಳ್ಳು ವದಂತಿಗಳು ಪ್ರಸಾರಣೆ ಮಾಡ್ತಾ ಇದ್ದಾರೆ, ಜನರಲ್ಲಿ ಒಂದು ಆತಂಕ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಎಲ್ಲರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗಾಗಲೇ ಶುರುವಾತ್ ಆಗಿದೆ.